ಪುತ್ತೂರು ತಾಲೂಕಿನ ಹಿರೇಬಂಡಾಡಿ ಗ್ರಾಮದ ಉಳಿತೋಡಿ ಶ್ರೀ ಷಣ್ಮುಖ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಪೂರ್ವಭಾವಿ ಸಭೆ ನಡೆಯಿತು. ದೇವಸ್ಥಾನದ ವಟಾರದಲ್ಲಿ ನಡೆದ ಈ ಸಭೆಯ ಅಧ್ಯಕ್ಷತೆಯನ್ನ ಶಾಸಕ ಸಂಜೀವ ಮಠಂದೂರು ವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಮ್ಮ ಊರಿನಲ್ಲಿ ನಡೆಯುವ ಈ ದೇವತಾ ಪುಣ್ಯ ಕಾರ್ಯದಲ್ಲಿ ಊರಿನ ಮನೆಯ ಪ್ರತಿಯೊಬ್ಬರೂ ಸಕ್ರಿಯವಾಗಿ ಭಾಗಿಯಾಗಿ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಯಾಗಿ ನಡೆಸಬೇಕು. ನಮ್ಮ ಜೀವನದಲ್ಲಿ ಇಂತಹ ಅವಕಾಶ ಮತ್ತೆ ಸಿಗಲಾರದು. ದೇವರ ಸೇವೆಗೆ ನಮಗೆ ಸಿಕ್ಕಿರುವ ಸೌಭಾಗ್ಯವಾಗಿದೆ ಅಂತ ಹೇಳಿದ್ರು. ಬ್ರಹ್ಮಕಲಶ ಮುಟ್ಟ ಆ ಜೀರ್ಣೋದ್ಧಾರದ ಕೆಲಸ ಇದ್ದೇನು ಬಾರಿ ಮಲ್ಲ ಅವು ಮಾಡ್ಕೊಳ ಜೀರ್ಣೋದ್ಧಾರದ ಸಮಿತಿಗೆ ಕೆಲಸ ಅಗಲ ಬುಧಾರ ಅಂಚನೆ ಈ ಬ್ರಹ್ಮಕಲಶವನ್ನು ಇಡೀ ಊರ್ತಗೇನು ಸೇರ್ಸೋಣ ಅನ್ನೋ ದೃಷ್ಟಿಯಲ್ಲಿ ಈ ಸಮಿತಿ 25 ಸಮಿತಿ ಮಾಡ್ಕೊಳ ದುಬಿ ಏನೇನು ಕೆಲಸ ಮಾಡ್ತಾರೆ, ದುಬದ ಪೀಳಿಗೆ ದಾಖಲೆ ಮಾಡ್ತಾರೆ, ಅಗಲ ನೆನಪುಂಚಿನ ಕೆಲಸ ನೆಟ್ಟು ಮಾಡ್ಕೊಂಡು ಐಕ್ಯ ಮಾಡತ್ತೆ ಒಂಜಾತ ಮಾಂತರೆಗಳ ಸಾಮಾಜಿಕ ನ್ಯಾಯ ಅಂತ ಮಾಡ್ತಾರೆ. ಆ ಸಾಮಾಜಿಕದ ನ್ಯಾಯದಲ್ಲಿ ಅವಕಾಶ ಕೊಡ್ತಾ ಸಂಗತಿ. ಈ ಸಭೆಯಲ್ಲಿ 2020 ಫೆಬ್ರವರಿ 18ರಂದು ನಡೆಯುವ ಬ್ರಹ್ಮಕಲಶೋತ್ಸವಕ್ಕೆ ವಿವಿಧ ಸಮಿತಿಗಳನ್ನು ರಚಿಸಲಾಯಿತು. ದೇವಸ್ಥಾನದ ಅರ್ಚಕರಾದ ಗೋಪಾಲಕೃಷ್ಣ ತೋಳ್ಪಡಿತ್ತಾಯರವರು ಸಮಿತಿಯ ರಚನಾ ಕಾರ್ಯ ನೆರವೇರಿಸಿದರು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಜನಾರ್ದನಗೌಡ ಶಾಂತಿಪಡ್ಪ ಮಾತನಾಡಿ, ದೇವಸ್ಥಾನ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಸಂಪೂರ್ಣ ಶಿಲಾಮಯವಾಗಿ ನಿರ್ಮಾಣಗೊಳ್ಳಲಿದೆ. ನಮ್ಮ ಮುಂದಿನ ಪೀಳಿಗೆಗೂ ಇದು ಮಾದರಿಯಾಗಲಿದೆ ಎಂದರು. ಈ ಸಂದರ್ಭ ಬ್ರಹ್ಮಕಲಶದ ಸಮಯದಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಬಳಕೆ ಮಾಡದೆ ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಲು ನಿರ್ಧರಿಸಲಾಗಿದೆ. ಪ್ಲಾಸ್ಟಿಕ್ ಬ್ಯಾನರ್ ಬದಲು ಬಟ್ಟೆಯ ಬ್ಯಾನರ್ ಹಾಗೂ ಬಟ್ಟೆ ಕೈ ಚೀಲಗಳನ್ನು ಬಳಸುವುದಕ್ಕೆ ಒಮ್ಮತದಿಂದ ತೀರ್ಮಾನಿಸಲಾಯಿತು. ಇದಕ್ಕೆ ಗ್ರಾಮ ಪಂಚಾಯತ್ನಿಂದಲೂ ಉಚಿತ ಅನುಮತಿ ಸಿಕ್ಕಿದೆ. ಎಷ್ಟು ಬೇಕಾದರೂ ಪ್ರಚಾರದ ಬ್ಯಾನರ್ ಅಳವಡಿಸಬಹುದು ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಈ ವೇದಿಕೆಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ದೇವಪ್ಪ ಪೂಜಾರಿ ಪಡಪು, ಬ್ರಹ್ಮಕಲಶೋತ್ಸವ ಸಮಿತಿಯ ನೂತನ ಕಾರ್ಯಾಧ್ಯಕ್ಷ ಗಣೇಶ್ ಮಠಂದೂರು, ಮಹಿಳಾ ಬೈಲುವಾರು ಸಮಿತಿಯ ಅಧ್ಯಕ್ಷೆ ಕಸ್ತೂರಿ ಹೆನ್ನಾಳ ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 News 24/7 ಪುತ್ತೂರು.